ಅವಿನಾಶ್ ಯು ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮೂಡಿಬಂದ ಪಿಂಗಾರ ತುಳು ಕನ್ನಡ ಭಾಷೆಯ ಚಿತ್ರವು ಅತ್ಯುತ್ತಮ ಏಷ್ಯನ್ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ತುಳು ಚಿತ್ರರಂಗದ ಖ್ಯಾತ ಕಲಾವಿದರು ಹಾಗೂ ರಂಗಭೂಮಿ ಹಿನ್ನೆಲೆ ಕಲಾವಿದರಾದ ಗುರು ಹೆಗ್ಡೆ ಹೇಳಿದರು. ಅವರು ಈ ಬಗ್ಗೆ ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಚಿತ್ರವು 2020ನೇ ಸಾಲಿನ 12ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಕನ್ನಡ ಚಲನಚಿತ್ರ ಸ್ಪರ್ಧೆ ವಿಭಾಗ ಹಾಗೂ ಭಾರತೀಯ ಚಲನಚಿತ್ರ ಸ್ಪರ್ಧೆ ವಿಭಾಗ ಎಂಬ 2 ವಿಭಾಗಗಳಲ್ಲಿ ಆಯ್ಕೆಯಾಗಿತ್ತು. ತುಳು ಚಿತ್ರವೊಂದು ಇದೇ ಮೊದಲ ಬಾರಿಗೆ ಕನ್ನಡ ಹಾಗೂ ಪರಭಾಷಾ ಚಿತ್ರಗಳೊಟ್ಟಿಗೆ ಸ್ಪರ್ಧಿಸಿದ್ದು ಹೆಮ್ಮೆಯ ವಿಚಾರ ಅಂತ ಹೇಳಿದರು. ತುಳು ಸಿನಿಮಾಡು ಅಭಿನಯ ಮಾಡಿದ ಅವಕಾಶ ತೆಗಿಂಡಲ್ಲ ಒಂದು ಕೆಲವು ತೊಂದರೆಗಳ ಕಾರಣ ಮಲ್ಪರೆ ಆಯ್ತು ಅಂಡ್ ಪ್ರೀತಮ್ ಶೆಟ್ಟಿ ಒಂಜಿ ಭಾರಿ ಪೋರದ ಅವಕಾಶ ಕೊಟ್ಟಿದೆ. 17 ವರ್ಷದ ಬುಕ್ಕ ಏನು ತುಳು ಚಿತ್ರ ಮಂತಂದ ಒಂದು ಸಾರ್ಥಕವಾದ ಕೆಲಸ ಮಂತೆ ಬಂತಿನ ಹಿಂಗೆ ಸಮಾಧಾನ ಉಂಟು. ಬಳಿಕ ಚಿತ್ರದ ನಿರ್ಮಾಪಕರಾದ ಅವಿನಾಶ್ ಯು ಶೆಟ್ಟಿ ಹಾಗೂ ನಿರ್ದೇಶಕರಾದ ಆರ್ ಪ್ರೀತಮ್ ಶೆಟ್ಟಿ ಅವರು ಮಾತನಾಡಿ, ಚಿತ್ರಕ್ಕೆ ಅತ್ಯುತ್ತಮ ಏಷ್ಯನ್ ಚಲನಚಿತ್ರ ಪ್ರಶಸ್ತಿ ಲಭಿಸಿರುವುದು ಖುಷಿ ತಂದಿದೆ ಅಂತ ಹೇಳಿದರು. ಕನ್ನಡ ಕಾಂಪಿಟೇಷನ್ ಬೊಕ್ಕ ಇಂಡಿಯನ್ ಕಾಂಪಿಟೇಷನ್ ಬಂದ ಈ 2 ಕ್ಯಾಟಗರಿಗಳ ಸೆಲೆಕ್ಟ್ ಆದ ಒಂದು ಫಸ್ಟ್ ಟೈಮ್ ಒಂದು ತುಳು ಸಿನಿಮಾ ಕನ್ನಡ ಸಿನಿಮಾ ಒಟ್ಟಿಗೆ ಕಾಂಪಿಟೇಷನ್ ಮಾಡ್ಕೊಂಡು ಬೊಕ್ಕ ಇಂಡಿಯನ್ ಸಿನಿಮಾ ಕಂಪ್ಲೀಟ್ ಇಂಡಿಯಾಡದು 16 ಫಿಲ್ಮ್ ಸೆಲೆಕ್ಟ್ ಮಾಡ್ತೇವೆ. ಐಟ್ ಕರ್ನಾಟಕದ್ದು 3 ಸಿನಿಮಾ ಸೆಲೆಕ್ಟ್ ಮಾಡ್ತೇವೆ. 2 ಸಿನಿಮಾ ಕನ್ನಡ, 1 ಸಿನಿಮಾ ತುಳು ಅವು ಒಪ್ಪಿಲ್ಲ. ಫೈನಲಿ 7 ದಿನದ ಬ್ಯಾಂಗ್ಳೂರ್ ಫೆಸ್ಟಿವಲ್ ನಡೆದಂದ್ರೆ ಇಂಟರ್ನ್ಯಾಷನಲ್ ಜೂರೀಸ್ ಬರ್ತೇವೆ. ಬರ್ತದ್ದು ಕಂಪ್ಲೀಟ್ ಕನ್ನಡ ಫಿಲ್ಮ್ಸ್, ಇಂಡಿಯನ್ ಫಿಲ್ಮ್ಸ್, ಏಷ್ಯನ್ ಫಿಲ್ಮ್ಸ್ 3 ಕ್ಯಾಟಗರಿ ಪ್ರೈಸ್ ಅನೌನ್ಸ್ ಮಾಡ್ತೇವೆ. ಶುರು ಅಂತ ಇಮಿಡಿಯೇಟ್ ಶುರು ಮಾಡೋದು ಮಾಡ್ತೀನಿ. ದಾರಾ ಅಪೇಕ್ಷೆ ಇರ್ತಿದ್ದಿ ಇವ್ನಾಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ 2 ವಿಭಾಗ ಸೆಲೆಕ್ಟ್ ಆದ ಅವು ಎಲ್ಲ ಖುಷಿಯಿಂದ ಇದ್ದೀಯ. ಇವ್ನಾಗ ಅವಾರ್ಡ್ ಬೆಸ್ಟ್ ಏಷ್ಯನ್ ಮೂವಿ ಇದು ಬರ್ತದೆ ಪಂಡ ಇತ್ತೆ ನಮ್ಮ ಸಿನಿಮಾ ಇಡೀ ಏಷ್ಯನ್ ಪ್ರತಿನಿಧಿಸಲು ಪಂಡ ಏಷ್ಯಾದ ಹೆಚ್ಚಿನ ಬೆಸ್ಟ್ ಸಿನಿಮಾ ಬರ್ಪ ಅನ್ಕೊಂಡು ನಮ್ಮ ತುಂಬು ಇಂಡಿಯನ್ ಸೆಲೆಕ್ಟ್ ಆದ ಅಲ್ಲಿ ಹೋಗಿ ಲಾಸ್ಟ್ ಇಯರ್. ಈ ವರ್ಷ ಪಿಂಗಾರ ಸೆಲೆಕ್ಟ್ ಆಗ್ತೀನಿ. ಸೊ ತುಂಬ ತುಳು ಭಾಷೆ ಬಂದ್ಬಿಟ್ಟು ಮಸ್ತ್ ಖುಷಿದ ವಿಚಾರ. ಬಳಿಕ ಉಷಾ ಭಂಡಾರಿ ಅವರು ಮಾತನಾಡಿ, ಚಿತ್ರದಲ್ಲಿ ನಟಿಸಿದ ಎಲ್ಲಾ ಕಲಾವಿದರು ಮಂಗಳೂರಿನವರೇ ಆದ್ದರಿಂದ ಚಿತ್ರದಲ್ಲಿ ತುಳುನಾಡಿನ ಸಂಸ್ಕೃತಿಯನ್ನ ತೋರಿಸುವಲ್ಲಿ ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ ಅಂತ ಚಿತ್ರದ ಬಗ್ಗೆ ಮಾಹಿತಿ ನೀಡಿದರು. ಸಿನಿಮಾ ತೂರಾಗ ಒಂಜಿ ಕಡೆಟ್ಟು ಆ ಮೂಜಿ ತಲೆಮಾರುದ ಸ್ಥಿತ್ಯಂತರ ಕಾಲಘಟ್ಟದ ದಾತಂತ್ರ ಆತಂದ್ರೆ ಆಯ್ತ ಬಗ್ಗೆ ಒಂಜಿ ಪಕ್ಷಿ ನೋಟ ನಿಕ್ಲೆತಿ ಕೂಡ ಆ ಸಿನಿಮಾ ಇಂಚೆಂಚ ಪೂರ ಆತು ಈ ಟೈಮ್ ಇಡುವಂತ ಆಯ್ತು ಬಳಸಿನ ಆ ಟೈಮ್ದ ಪ್ರಾಪರ್ಟಿಗೆ ನಮ್ಮ ಇಂಗ್ಲು ಆ್ಯಪಲ್ಲ ಜನಾರ್ದನಿಗೆ ಥ್ಯಾಂಕ್ಸ್ ಮಾಡೋದು. ಆ ಕಾಲದ ಪ್ರತಿ ಒಂಜಿ ಎಂಚೆಂಚ ಚೇಂಜ್ ಆಗ್ತದೆ ಅಂಚೆಂಚನೆ ಬೋರ್ಡ್ ಪ್ರಾಪರ್ಟಿನ ಆ ರೀತಿಗೆ ಕಂತು ಕೊರುತ್ತೇವೆ. ಅವು ಬಾರಿ ಆ ಸಿನಿಮಾದ ಒಂಜಿ ಮೇನ್ ಹೈಲೈಟ್ ಅವು. ಈ ಸಂದರ್ಭ ಚಿತ್ರದ ಕಲಾವಿದರಾದ ನೀಮಾರೆ, ಶರಣ್ ಶೆಟ್ಟಿ, ಸಿಂಚನ ಚಂದ್ರಮೋಹನ್, ಸುನೀಲ್ ನೆಲ್ಲಿಗುಡ್ಡೆ, ಪ್ರಶಾಂತ್ ಸಿಕೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.